ಜನವಿರೋಧಿಯಾಗಿ ಕಾರ್ಯಾಚರಿಸುತ್ತಿರುವ ಯಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಲೆ ಎತ್ತಿದ ಯುಪಿಸಿಎಲ್ ಕಂಪನಿಯ ಸುತ್ತಲ ಪ್ರದೇಶದಲ್ಲಿ ದನಗಳಿಗೆ ವಿಚಿತ್ರ ಕಾಯಿಲೆ ಕಾಣಿಸಿಕೊಂಡು ಬಹಳಷ್ಟು ದನಗಳು ಮರಣ ಹೊಂದುತ್ತಿದ್ದು ಪಶು ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಿದ್ರೂ ಯಾವುದೇ ವರದಿ ನೀಡುತ್ತಿಲ್ಲ ಎಂಬುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಯಲ್ಲೂರು ಗ್ರಾಮದ ತಜ್ಜಿ ನಿವಾಸಿ ಹೈನುಗಾರಿಕೆಯನ್ನೇ ಜೀವನಾಧಾರವಾಗಿ ನಡೆಸಿಕೊಂಡು ಬಂದು ಇದೀಗ 10ಕ್ಕೂ ಅಧಿಕ ದನಗಳನ್ನು ವಿಚಿತ್ರ ಕಾಯಿಲೆಯಿಂದ ಕಳೆದುಕೊಂಡ ಗಣೇಶ್ ರಾವ್ ಮಾತನಾಡಿ, ಆರಂಭದಲ್ಲಿ ಕೃಷಿ ಚಟುವಟಿಕೆಯನ್ನ ನಡೆಸಿ ಜೀವನ ರಥವನ್ನ ಸಾಗಿಸುತ್ತಿದ್ದ. ಆದರೆ ಯುಪಿಸಿಎಲ್ ಕಂಪನಿಯ ಅವಾಂತರದಿಂದಾಗಿ ಹಾರು ಬೂದಿ ಸಹಿತ ರಾಸಾಯನಿಕ ನೀರಿನ ಸಮಸ್ಯೆಯಿಂದ ಕೃಷಿ ನಾಶವಾಗಿ ಬಹಳಷ್ಟು ನಷ್ಟ ಅನುಭವಿಸುವಂತಾಗಿದೆ. ಅನಿವಾರ್ಯ ಕಾರಣಗಳಿಂದ ಹೈನುಗಾರಿಕೆಯನ್ನೇ ನೆಚ್ಚಿಕೊಂಡು ಕಳೆದ 6 ವರ್ಷಗಳಿಂದ ಅದನ್ನ ನಡೆಸಿಕೊಂಡು ಬರುತ್ತಿದ್ದೇನೆಯಾದರೂ ಕಂಪನಿಯ ಸಮಸ್ಯೆಯಿಂದಾಗಿ 10ಕ್ಕೂ ಉತ್ತಮ ತಳಿಯ ದನಗಳು ವಿಚಿತ್ರ ಕಾಯಿಲೆಗೆ ಬಲಿಯಾಗಿದೆ. ಈ ಬಗ್ಗೆ ಪಶುವೈದ್ಯರು ಇನ್ಶೂರೆನ್ಸ್ಗಾಗಿ ಮರಣೋತ್ತರ ಪರೀಕ್ಷೆ ನಡೆಸುತ್ತಿದ್ದರಾದರೂ ಯಾವ ಕಾರಣದಿಂದ ದನಗಳ ಮಾರಣಹೋಮ ನಡೆಯುತ್ತಿದೆ ಎಂಬ ವರದಿಯನ್ನ ನೀಡದಿರುವುದು ನಮಗೆ ಆತಂಕವಾಗಿದೆ. ಯಾಕೆ ಈ ರೀತಿ ಕಂಪನಿಯೊಂದಿಗಿನ ಒಡಂಬಡಿಕೆಯೂ ತಿಳಿಯುತ್ತಿಲ್ಲ. ಈ ಬಗ್ಗೆ ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಒಂದು ಹೈನುಗಾರಿಕೆದ ಮಲ್ಲ ಪ್ರಾಬ್ಲಮ್ ಬಂದಾಗ ಪಿರೌಡ್ ಪವರ್ ಪ್ಲಾಂಟ್ ಉಂಡತ ಐತೆ ಹ್ಯಾಶ್ ಬರ್ತದೆ ಮೂಲ ಪಜಿರದ ಮಿತ್ತು ಪೂರ ಬೂರ್ದು ಅವೇ ಪಜಿರಿನ ಪೆಟ್ರೋಲ್ ಪೂರ ತಿಂದಿತ್ತು. ಕೆಲವು ಪೆಟ್ರೋಲ್ನ ಇಮ್ಯುನಿಟಿ ಕಮ್ಮಿ ಉಂಟು ಐಕುಲು ವೀಕ್ ಆವಂದು ಬೋಪ ವೀಕ್ ಆಗಿ ಬಕ್ಕ ಐಕುಲು ಏತ್ ಟ್ರೀಟ್ಮೆಂಟ್ ಮಾಡ್ತಿದ್ದಲ್ಲ ರಿಕವರ್ ಆಗ್ತದೆ. ಆ್ಯಂಡ್ ಬಕ್ಕ ವೀಕ್ ಆಪಿನ ಕಾರಣದಾದಕ್ಕೆ ಏನಂದ್ರೆ ಡಾಕ್ಟ್ರನ್ನ ಫುಲ್ಲ ಕ್ಲಿಯರ್ ಅದು ಪನ್ಪಿದ್ದೀರು ವೀಕ್ ಆಪುಂಡು ಸರಿ ಆಪುಂಡು ಇಂಚ ಪನ್ನೊಂದು ಟ್ರೀಟ್ಮೆಂಟ್ ಮಲ್ತಿದ್ರು ಕಡೆಗೆ ಅನಗತ್ತ ರೈತುಂಡು ಇದ ಮುಟ್ಟ ಒಂಜಿ ಸಾಧಾರಣ ಒಂಜಿ 12 16 ಪೆತ್ತೋಲಿ ಎನ್ನ ಕೈತ ಈ ವರ್ಷ ಈ ಒಂಜಿ 3-4 ತಿಂಗಳು ದಿಂಚಿ ಜಾಸ್ತಿ ಪೆತ್ತ ತಯಾರಿ ಚಾಲ ಐನು ಪೆತ್ತ ಎನ್ನ ತೈದು ಲೆತ್ತಂಡಲ್ಲ ಡಾಕ್ಟರ್ ನಕಲು ಬರ್ತದೆ ಟ್ರೀಟ್ಮೆಂಟ್ ಮಾಡ್ತಿದ್ರು. ಬಟ್ ನಮ್ಮ ನೆತ್ತ ಪಿರೋದ ರೀಸನ್ ದಾದ ಅಂತ ಒಂಜಿ ಡೀಟೇಲ್ ಆದ ಪನ್ಪಿದ್ದೀರು ಒಂದು ಡೀಟೇಲ್ ಆದ ಆವಡುಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆವಡ ಬ್ಲಡ್ ಟೆಸ್ಟ್ ಅವು ಒಂದು ಈ ಥರ ಟೆಸ್ಟ್ ಗೆಸ್ಟ್ ಪೂರ ಮಲ್ತಂಡೇ ಗೊತ್ತಾಗ್ತದೆ. ನೆತ್ತ ಬಗ್ಗೆ ಅಂಕುಲಿ ಸಹ ಜಿಲ್ಲಾ ಆಡಳಿತಕ್ಕೂ ಕಂಪ್ಲೇಂಟ್ ಬರ್ತಿಲ್ಲ ಅನ್ನೋದು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.